ಉಗ್ರಗಾಮಿಗಳಿಗೆ ಗೋಡೆ ಬರಹದ ಮೂಲಕ ಬೆಂಬಲ ವ್ಯಕ್ತಪಡಿಸಿ ದೇಶದ್ರೋಹ ಎಸಗಿದ ದುಷ್ಕರ್ಮಿಗಳನ್ನು ಬಂಧಿಸಲು ಆಗ್ರಹಿಸಿ ಯೂತ್ ಇಂಟೆಕ್ ವತಿಯಿಂದ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಐವಾನ್ ಡಿಸೋಜಾ ಅವರು ನಗರದ ಮಧ್ಯಭಾಗದಲ್ಲಿ ಸುರಕ್ಷತೆಯ ಪ್ರದೇಶದಲ್ಲಿ ಗೋಡೆ ಬರಹ ಬರೆದಿದ್ದಾರೆ. ಸಿಸಿಟಿವಿ ಇದ್ರೂ ಆರೋಪಿಗಳ ಬಂಧನ ವಿಳಂಬವಾಗ್ತಾ ಇದೆ. ಎಲ್ಲ ಒಂದು ಕಡೆ ಗುಪ್ತಚರ ವಿಭಾಗದ ವೈಫಲ್ಯ ಕಂಡಿದೆ. ಆರೋಪಿಗಳನ್ನು ಬಂಧಿಸಿ ಇತರರಿಗೆ ಎಚ್ಚರಿಕೆಯ ಸಂದೇಶ ಹೋಗಬೇಕು ಎಂದರು. ಇವತ್ತು ಎಷ್ಟು ನಗರದ ಒಳಗಡೆ ಜನಸಂದಣಿ ಇದೆ, ಅಷ್ಟು ಇದ್ದಾಗಲೂ ಕೂಡ ಯಾರು ಈ ಉಗ್ರ ಮನೋಭಾವನೆ ಹೊಂದಿಕೊಂಡಿರ್ತಕ್ಕಂಥವ್ರು, ದೇಶ ವಿರೋಧಿ ಮನೋಭಾವನೆ ಹೊಂದಿಕೊಂಡಿರ್ತಕ್ಕಂಥವರು ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಬರೆದು ಹೋಗ್ತಾರೆ ಅಂದರೆ, ಮತ್ತು ಅವ್ರನ್ನ ಹಿಡೀಲಿಕ್ಕೆ ನಮ್ಮ ಆಗುವುದಿಲ್ಲ ಅಂತಾದರೆ ನಾವು ಎಲ್ಲಿದ್ದೇವೆ? ನಮ್ಮ ಇಂಟೆಲಿಜೆನ್ಸ್ ಎಲ್ಲಿದೆ? ನಾವು ಎಲ್ಲಿ ತಪ್ಪಿ ಬಿದ್ದಿದ್ದೇವೆ? ನಮ್ಗೆ ಯಾಕೆ ಅವ್ರನ್ನ ಹಿಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ? ನನ್ನ ಪ್ರಕಾರ ಅಷ್ಟು ಹೊತ್ತು ಬರೆಯಬೇಕಾಗಿದ್ರೆ ಕನಿಷ್ಠ 1-1.5 ಗಂಟೆಗಳ ಕಾಲ ಬೇಕಾಗುತ್ತೆ. ಅಷ್ಟು ಬರಹಗಳು ನಾನು ಪತ್ರಿಕೆಯಲ್ಲಿ ಕಂಡಿದ್ದೇನೆ. ಅಷ್ಟು ಬರಹಗಳನ್ನು ಬರೆದಾಗಲೂ ಕೂಡ ನಮ್ಮ ಇಂಟೆಲಿಜೆನ್ಸು, ನಮ್ಮ CC ಕ್ಯಾಮೆರಾಗಳು, ನಮ್ಮ ಪೊಲೀಸರು ಅವರನ್ನು ಬೆನ್ನಟ್ಟಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಎಲ್ಲಿಯೋ ಒಂದು ಕಡೆ ನಮ್ಮ ವೈಫಲ್ಯತೆಯನ್ನು ನಾವು ಎತ್ತಿ ತೋರಿಸ್ತೇವೆ. ಯುವ ಇಂಟೆಕ್ ರಾಜ್ಯ ಕಾರ್ಯದರ್ಶಿ ದಿನಕರ್ ಶೆಟ್ಟಿ ಅವರು ಮಾತನಾಡಿ, ಕದ್ರಿ ಸಮೀಪದ ಗೋಡಿಯಲ್ಲಿ ಉಗ್ರಗಾಮಿ ಸಂಘಟನೆಗೆ ಜೈಕಾರ ಬರಹದ ಮೂಲಕ ದೇಶದ್ರೋಹ ಎಸಗಿದ ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಈ ದೇಶದ ಮಣ್ಣಿನಲ್ಲಿ ವಾಸವಾಗಿ ನೀರು ಕುಡಿದು ಈ ದೇಶದ ಸರ್ವನಾಶಕ್ಕೆ ಪಣ ತೊಟ್ಟಿರುವ ಉಗ್ರಗಾಮಿ ಸಂಘಟನೆಗೆ ಬೆಂಬಲವಾಗಿ ಗೋಡೆ ಬರಹ ಬರೆದು ದೇಶದ್ರೋಹ ಎಸಗಿದ ದೇಶದ್ರೋಹಿಗಳನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ದೇಶದ್ರೋಹಿಗಳನ್ನು ರಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆಗಳಾಗಬಾರದು. ಪೊಲೀಸ್ ಕಮಿಷನರ್ ಕೂಡಲೇ ಅವರ ಮೇಲೆ ದೇಶದ್ರೋಹ ಆರೋಪದ ಒಂದು FIR ಅನ್ನು ದಾಖಲಿಸಬೇಕು. ಇವತ್ತು ಈ ರೀತಿ ಬರಹಗಳನ್ನು ಮಾಡಿ ಈ ರೀತಿಯ ದೇಶದ್ರೋಹದ ಜೈಕಾರಗಳನ್ನು ಕೂಗಿ 1-2 ದಿವಸದಲ್ಲಿ ಹೊರಗೆ ಬರತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ದೇಶದಲ್ಲಿದೆ. ಇದು ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು. ದೇಶದ್ರೋಹ ಆರೋಪದ ಮೇಲೆ ಇವರ ಮೇಲೆ FIR ಮಾಡಬೇಕು. ಅದೇ ರೀತಿ ಗೂಂಡಾ ಕಾಯ್ದೆಯನ್ನು ಈಗಲೇ ಜಾರಿ ಮಾಡಬೇಕು ಅಂತಕ್ಕಂಥದ್ದು. 32 ಗಂಟೆಯಲ್ಲಿ ಒಂದು ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕಾಗದೆ ಮೀನಾಮೇಷ ಎಣಿಸ್ತಕ್ಕಂಥ ಒಂದು ಪೊಲೀಸ್ ನಡೆಯ ಬಗ್ಗೆ ನಮಗೆ ಯೂತ್ ಇಂಟೆಕ್ಗೆ ಅನುಮಾನ ಬರ್ತದೆ. ಇವತ್ತು ನೀವು ಯಾರನ್ನು ರಕ್ಷಣೆ ಮಾಡಬೇಡಿ, ಯಾಕಂತ ಹೇಳಿದ್ರೆ ಇದು ದೇಶದ್ರೋಹದ ಆರೋಪ. ಪ್ರತಿಭಟನೆಯಲ್ಲಿ ಇಂಟೆಕ್ ಜಿಲ್ಲಾಧ್ಯಕ್ಷ ಮನೋಹರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಬೊಂಡಾಲ ಚಿತ್ತರಂಜನ್ ಶೆಟ್ಟಿ, ಇಂಟೆಕ್ನ ಪುನೀತ್ ಸಿದ್ದಿಕ್ ಮತ್ತಿತರರು ಹಾಜರಿದ್ದರು. ಶಾಂತಿ ಕದಡುವ ದುಷ್ಕರ್ಮಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು. ಬಂಧಿಸಿ ಆರೋಪಿಗಳನ್ನು ಬಂಧಿಸಿ ಆರೋಪಿಗಳನ್ನು ಬಂಧಿಸಿ ಆರೋಪಿಗಳನ್ನು ಬಂಧಿಸಿ ಆರೋಪಿಗಳನ್ನು ಬಂಧಿಸಿ